ಮಂಗಳೂರಿನ ಬೊಕ್ಕಪಟ್ನ ಬೆಂಗ್ರಿಯ ಶ್ರೀ ವಿಷ್ಣು ವಿಠೋಬಾ ಭಜನಾ ಮಂದಿರದ ಪುನಃ ಪ್ರತಿಷ್ಠೆ ಮತ್ತು ಬ್ರಹ್ಮ ಕಲಶೋತ್ಸವ ಹಾಗೂ ಅಖಂಡ ಭಜನಾ ಸಪ್ತಾಹ ಸಹಿತ ಹನುಮ ಜಯಂತಿ ಮಹೋತ್ಸವ ಪ್ರಯುಕ್ತ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ಮಂಗಳೂರಿನ ಬೊಕ್ಕಪಟ್ನ ಬೆಂಗ್ರೆಯ ಶ್ರೀ ವಿಷ್ಣು ವಿಠೋಬಾ ಭಜನಾ ಮಂದಿರದ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮ ಕಲಶೋತ್ಸವದ ಪ್ರಯುಕ್ತ ಶ್ರೀ ವಿಷ್ಣು ವಿಠೋಬಾ ಕಲಾಮಂಟಪದಲ್ಲಿ ಸೋಮವಾರದಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ಇನ್ನು ಸಭಾ ಕಾರ್ಯಕ್ರಮವನ್ನು ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ದಯಾನಂದ್ ಜಿ ಕತ್ತಲ್ ಸಾರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಮೊಗವೀರ ಸಮುದಾಯ ಸಮಾಜದಲ್ಲಿ ಉತ್ತಮ ಕೆಲಸ ಮಾಡುತ್ತಿದೆ. ಉತ್ತಮ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈ ಜೋಡಿಸಬೇಕೆಂದು ಹೇಳಿದರು. ನಾರಾಯಣ ದೇವರ ಸಂಕಲ್ಪನವೇ ಬಂದುಲೆ ಆಲೋಚನೆ ಮಲ್ಪಲೆ ಲಕ್ಷ್ಮಿಯಿಂದ ಪಂಪ ಲಕ್ಷ್ಮಿಯಿಂದ ಪಂಡಿ ಬೆಟ್ಟಿಗೆ ನಮ್ಮ ಕಾಸು ಒಂದೇ ಲೆಕ್ಕಾಚಾರ ಪಾಡುವ ಅತ್ತು ಲಕ್ಷ್ಮಿ ಬೇತೆ ಬೇತೆ ರೀತಿಯ ಲಕ್ಷ್ಮಿ ಅಷ್ಟ ಲಕ್ಷ್ಮಿ ನಮ್ಮೊಟ್ಟಿಗುಳ್ಳೆ ಅದೇ ಖಾಲಿ ಹಣವುದ ಲಕ್ಷ್ಮಿ ಅತ್ತು ಅದೇ ಸಂತಾನ ಲಕ್ಷ್ಮಿ ಸೌಭಾಗ್ಯ ಲಕ್ಷ್ಮಿ ಬೇತೆ ಬೇತೆ ರೀತಿಪ್ಪ ಈ ಮಾತ ಲಕ್ಷ್ಮಿ ಇಲ್ಲ ನಂಗೆ ಒಲಿದ ಬರಡು ನಂಡ ಆರು ಓಲುಲ್ಲೇರಿ ಆರೆ ಮಹಾವಿಷ್ಣು ದೇವರ ಬುಡಲ ಗುಡ್ಡಿಗೆ ಉಳ್ಳೇರಿ ಅಂಚಿತ್ತಿನ ಲಕ್ಷ್ಮಿನ ಆರಾಧನೆ ಆವಡು ಐತೊಟ್ಟಿಗೆ ಸರಸ್ವತಿನ ಆರಾಧನೆ ಆಪುಡು ಐತ ಒಟ್ಟಿಗೆ ನಮ ಜ್ಞಾನದೇವರೇ ತ್ರಾಣದೇವರೇ ಪ್ರಾಣದೇವರ ಆಯ್ಚಿತ್ತಿನ ಆಂಜನೇಯನ ಆರಾಧನೆ ಈ ಕ್ಷೇತ್ರದ ಮಲ್ಪುವ. ತದಬಳಿಕ ಉರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನದ ಮುಕ್ತೇಸರಾದ ಸುಂದರ್ ಶ್ರೀಯಾನ್ ಅವರು ಮಾತನಾಡಿ, ಬೊಕ್ಕಪಟ್ನ ಉತ್ತಮ ಸಂಸ್ಕಾರ ಹೊಂದಿರುವ ಗ್ರಾಮವಾಗಿದೆ. ಮುಂದಿನ ದಿನಗಳಲ್ಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಇನ್ನಷ್ಟು ಉತ್ತೇಜನವನ್ನ ನೀಡಬೇಕು. ಈ ಮೂಲಕ ಬೊಕ್ಕಪಟ್ನದ ಪರಿಸರ ಅಭಿವೃದ್ಧಿ ಪಥದತ್ತ ಸಾಗಬೇಕು ಎಂದು ಹೇಳಿದರು. ಬೊಕ್ಕಪಟ್ನ ಗ್ರಾಮ ಎಲ್ಲಿ ಗ್ರಾಮ ಅಲ್ಲ ಉತ್ತಮ ಒಂಜಿ ಸಂಸ್ಕಾರ ಉಪ್ಪುನ ಒಂಜಿ ಗ್ರಾಮ ಪಂಪಿನ ವಿಚಾರಣೆಯನ್ನು ತೆರೆದುಲ್ಲ ಮನಾತ್ ಈ ಊರು ಅಭಿವೃದ್ಧಿ ಆವಡು ಜೋಕುಲಿಗೆ ವಿದ್ಯಾಭ್ಯಾಸ ಕೊರಲೆ ಹಿರಿಯರಿಗೆ ಗೌರವ ಕೊರಲೆ ಅಂಚನೆ ಹೈಯರ್ ಎಜುಕೇಷನ್ಗೆ ಮಾತ್ರೆಗಳು ಪ್ರೋತ್ಸಾಹ ಮನ್ಪಲೆ ಮಾತ್ರ ಒಮ್ಮತ ಐಕ್ಯತೆ ಹಿಡಿದು ಉಡುಪಿ ಸಹಾಯಕ ಇಂಜಿನಿಯರ್ ಪಿಡಬ್ಲ್ಯೂಡಿ ಹರೀಶ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಪರಿಸರದಲ್ಲಿ ಒಳ್ಳೆಯ ಕಾರ್ಯಕ್ರಮ ಮೂಡಿಬರುತ್ತಿದೆ. ಭಜನಾ ಮಂದಿರವು ಆರೋಗ್ಯ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ರೀತಿಯಲ್ಲಿ ಕೆಲಸ ಮಾಡುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಮ್ಮ ಭಜನಾ ಮಂದಿರದ ಬಗ್ಗೆ ಹೇಳುವುದಾದರೆ ನಮ್ಮ ಕರಾವಳಿಯ ಉದ್ದಕ್ಕೂ ಕೂಡ ಭಜನಾ ಮಂದಿರವು ಒಂದು ಶಕ್ತಿ ಕೇಂದ್ರವಾಗಿ, ಧಾರ್ಮಿಕ ಕೇಂದ್ರವಾಗಿ, ಒಂದು ಶೈಕ್ಷಣಿಕ ಕೇಂದ್ರವಾಗಿ, ಒಂದು ಆರೋಗ್ಯ ಕೇಂದ್ರವಾಗಿ ಎಲ್ಲವೂ ಕೂಡ, ಯಾಕಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಅದೊಂದು ಭಜನಾ ಮಂದಿರಗಳು, ವ್ಯಾಯಾಮ ಶಾಲೆಗಳು ಮತ್ತು ಶಾಲೆಗಳನ್ನು ನಮ್ಮ ಕರಾವಳಿ ಉದ್ದಕ್ಕೂ ಕೂಡ ಅದನ್ನು ನಿರ್ಮಿಸಿದ್ದಾರೆ. ಅದು ಯಾಕಂತ ಹೇಳಿದರೆ ಶೈಕ್ಷಣಿಕವಾಗಿ ನಾವೆಲ್ಲರೂ ಕೂಡ ಮುಂದುವರಿಬೇಕು ಎನ್ನುವಂಥದ್ದನ್ನು, ಮತ್ತು ಜೊತೆಗೆ ಧಾರ್ಮಿಕವಾಗಿ ದೇವರನ್ನು ಆರಾಧನೆ ಮಾಡುವಂಥ ಭಜನಾ ಮಂದಿರಗಳು. ಇದು ದೇವರನ್ನು ಆರಾಧನೆ ಮಾಡೋದು ಮಾತ್ರವಲ್ಲ, ಅಲ್ಲಿ ನಾವು ಏನಾದರೂ ಒಂದು ಲ್ಯಾಂಡ್ ಮಾರ್ಕ್ ಅಂತ ಹೇಳ್ತೇವೆ. ಯಾಕಂತ ಹೇಳಿದರೆ ಯಾವುದೇ ಒಂದು ವಿಷಯವನ್ನು ನಾವು ಎಲ್ಲರಿಗೂ ತಿಳಿಸಬೇಕು ಅಂತ ಹೇಳಿದರೆ ಅದು ಭಜನಾ ಮಂದಿರದ ಮೂಲಕವಾಗಿ. ಇದೇ ವೇಳೆ ಭಜನಾ ಮಂದಿರದ ಪ್ರಧಾನ ಅರ್ಚಕರಾದ ಯಾದವ್ ತಿಂಗಳಾಯ ಹಾಗೂ ನೃತ್ಯಪಟು ವೀರ ವಸಂತ್ ಕುಮಾರ್ ಅವರನ್ನ ವೇದಿಕೆಯಲ್ಲಿ ಅತಿಥಿ ಗಣ್ಯರು ಅಭಿನಂದಿಸಿದರು. ಯಾದವ ತಿಂಗಳ ಎರೆಗೆ ಭಕ್ತಿ ಮೋಕ್ಯದ ಉಡಲದಿಂಗಿನ ಮೋಕ್ಯದ ಸೌಮ್ಯಲನೆ ಪಡ್ತು ಸಂದಾಯ ಮಲ್ತೋದಲ್ಲ ನಮ್ಮವರ ಮಾತೆಲ್ಲ ಲಕ್ಕುದುಂದರಿಗೆ ಗೌರವ ಅರ್ಪಣೆ ಕೊಡ್ತು ಇನ್ನಿತ್ತ ಇವನ್ಜಿ ಮಾನಾದಿಗೆ ಇನ್ನ ಆಶೀರ್ವಾದ ರಡ್ಡು ಸಾರಂತ ಪತ್ತಟ್ಟೆ ಕಟೀಲ್ ನಡತಿನ ಚಿತ್ತಿನ ಕಲಾ ಯಕ್ಷಗಾನೊಟ್ಲ ಸುರೂತ ಇನಾಮನು ತನ್ನ ಮಟ್ಟಲಿಗೆ ಪಡ್ನ ಚಿತ್ತಿನ ಬೀನೆಲ ಅಂದು ವೀನೆಲ ಅಂದೆ. ಈ ಸಂದರ್ಭ ಸ್ಥಳೀಯ ಕಾರ್ಪೊರೇಟರ್ ಸುನೀತಾ, ಮತ್ಸ್ಯ ಉದ್ಯಮಿ ಶರತ್ ಎಲ್ ಕರ್ಕೇರ, ಬೋಳೂರು ಮೊಗವೀರ ಮಹಾಸಭಾದ ಅಧ್ಯಕ್ಷ ರಾಜಶೇಖರ್ ಕರ್ಕೇರ, ಮಹಿಳಾ ಮಂಡಲ ಸಮಿತಿಯ ಅಧ್ಯಕ್ಷೆ ಚಂಪಾ ಮಾಧವ ಪುತ್ರನ್, ಬಿಜೆಪಿ ಮುಖಂಡ ಅರವಿಂದ್, ಆಡಳಿತ ಸಮಿತಿಯ ಅಧ್ಯಕ್ಷ ಕಿರಣ್ ಸುವರ್ಣ, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶ್ರಿಯಾನ್, ಕೋಶಾಧಿಕಾರಿ ಮನು ಚಾಮೀನ್, ಉಪಾಧ್ಯಕ್ಷ ಕಿರಣ್ ಕಾಂಚನ್, ಜೊತೆ ಕಾರ್ಯದರ್ಶಿ ಜಯರಾಜ್ ಕೋಟ್ಯಾನ್,
ಜೊತೆ ಕೋಶಾಧಿಕಾರಿ ಶಿವರಾಜ್ ಶ್ರಿಯಾನ್, ಬ್ರಹ್ಮಕಲಶ ಹಾಗೂ ಸಪ್ತಾಹ ಸಮಿತಿಯ ಅಧ್ಯಕ್ಷ ಅನಿಲ್ ಕುಮಾರ್, ಕಾರ್ಯದರ್ಶಿ ರಾಜೇಶ್ ಕೋಟ್ಯನ್, ಗೌರವ ಸಲಹೆಗಾರ ದೇವದಾಸ್ ಪುತ್ರನ್, ಉಪಾಧ್ಯಕ್ಷರಾದ ಅರವಿಂದ್ ಬೆಂಗ್ರೆ, ಕೋಶಾಧಿಕಾರಿ ಶೈಲಿ ಸಾಲ್ಯಾನ್, ಜೊತೆ ಕೋಶಾಧಿಕಾರಿ ಅಕ್ಷಯ್ ಪಿ ಪುತ್ರನ್, ಮಹಿಳಾ ಮಂಡಲ ಸಮಿತಿಯ ಉಪಾಧ್ಯಕ್ಷೆ ಪಾರ್ವತಿ ಸುಧಾಕರ್ ಶ್ರಿಯಾನ್, ಕಾರ್ಯದರ್ಶಿ ದಮಯಂತಿ ಪಿ ಶ್ರಿಯಾನ್, ಜೊತೆ ಕಾರ್ಯದರ್ಶಿ ರೂಪಾ ಅಶ್ವತ್ಥಾಮ ಹಾಗೂ ಸರ್ವ ಸದಸ್ಯರು ಸೇರಿದಂತೆ ಹಲವು ಮಂದಿ ಈ ವೇಳೆ ಭಾಗಿಯಾಗಿದ್ರು. ತದಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವಿಠಲ್ ನಾಯಕ್ ಕಲ್ಲಡ್ಕ ತಂಡದಿಂದ ಅರ್ಥಗರ್ಭಿತವಾದ ಹಾಸ್ಯ ಮಾತು, ಗೀತ ಸಾಹಿತ್ಯ ಸಂಭ್ರಮ ನಡೆದವು. ಜೊತೆಗೆ ಸರ್ಕಾರದ ಕೋವಿಡ್ ನಿಯಮಗಳನ್ನೇ ಪಾಲಿಸಿಕೊಂಡು ಧಾರ್ಮಿಕ ಹಾಗೂ ಸಭಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕ್ಯಾಮರಾ ಪರ್ಸನ್ ಶರತ್ ಸಾಲ್ಯಾನ್ ಜೊತೆ ನಗೀಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.